ಅವರೆಬೇಳೆ ಪರ್ಸೆ ಕಂಟಿನ್ಯೂಷನ್ ವಿಡಿಯೋ ಇದು. ಸೊ ಅವರೆಬೇಳೆ ಪರ್ಸೆಗೆ ಬಂದಿದ್ದೀವಿ ಅಂದ್ಬಿಟ್ಟು ಯಾರು ಫುಡ್ ಕೋರ್ಟ್ರಲ್ಲಿ ತಿನ್ನೋಣ ಅಂತ ಹೋದರೆ ಅಲ್ಲಿ ಇದ್ದಿದ್ದು ರಶ್ ನೋಡ್ಬಿಟ್ಟು ಹಂಗೆ ವಾಪಸ್ ಬಂದುಬಿಟ್ವಿ. ತುಂಬ ಡಿಫ್ರೆಂಟ್ ಐಟಮ್ಸ್ ಇತ್ತು ಅಲ್ಲಿ. ಅವರೆಬೇಳೆ ಬಿರಿಯಾನಿ, ಜಾಮೂನು, ಜಿಲೇಬಿ, ಹಲ್ವಾ ಎಲ್ಲ ಪ್ರತಿಯೊಂದು ಬರೀ ಅವರೆಬೇಳೆಯಿಂದನೇ ಮಾಡಿರೋದು. ಸೊ ನಾವು ತಿನ್ನೋಕ್ಕಾಗಲಿಲ್ಲ, ನಮಗೆ ಲಕ್ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರು ಹಾಕಿದಾಗ ನೋಡೋಣ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಸೊ ಇಲ್ಲಿ ಏನಾದ್ರು ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಡಿಫ್ರೆಂಟ್ ಕೀ ಬಂಚಸ್ಸು, ಡ್ರೆಸ್ಸಸ್ಸು, ಬ್ಯಾಂಗಲ್ಸು ಎಲ್ಲ ಥರ ಐಟಮ್ಗಳಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿ. ಈ ಪ್ಲೇ ಗೇಮ್ ಆಡೋದಕ್ಕೇ 70 ರುಪೀಸ್ ಹೇಳಿದ್ರು ಅವರು. ಸೊ ವಾಪಸ್ ಇಟ್ಬಿಟ್ಟು ಬಂದುಬಿಟ್ವಿ. ಅಷ್ಟೊಂದು ಏನದು ಆಚೆ 50 ರುಪೀಸ್ಗೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಕಾಸ್ಟ್ಲಿ ಇತ್ತು ಕೆಲವೊಂದು ಐಟಮ್ಸ್ ಎಲ್ಲ, ಬಟ್ ಮಿಕ್ಕಿದೆಲ್ಲ ಅಫೋರ್ಡ್ ಮಾಡೋ ಥರ ಇತ್ತು. ಇದು 500 ರುಪೀಸ್ ಒನ್ ಟಾಪ್ ಅಂತ ಹೇಳಿದ್ರು. ಅಷ್ಟು ಬರ್ತಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಅಲ್ಲೇನು ಪರ್ಚೇಸ್ ಮಾಡಿದ್ರೆ ಮುಂದಕ್ಕೆ ಬಂದ್ವಿ. ನಾವು ಬರೀ ಒಂದು 5-6 ಐಟಮ್ ಪರ್ಚೇಸ್ ಮಾಡಿದ್ವಿ ಅಷ್ಟೇ. ಬಿಕಾಸ್ ಇಲ್ಲಿ ಎಲ್ಲ ಐಟಮ್ಸ್ ಆಲ್ಮೋಸ್ಟ್ ಕಾಸ್ಟ್ಲಿ ಇತ್ತು. ಈ ಸ್ಟ್ಯಾಚ್ಯೂಸ್ ಅಂತೂ ಮಸ್ತಾಗಿತ್ತು. ಮತ್ತು ಇವ್ರುಗಳು ಹೋಗ್ಬಿಟ್ಟು ಏನೋ ದೊಡ್ಡ ಐಟಮ್ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾನು ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ಕೊಡ್ತೀನಿ. ನಾವು ಅಲ್ಲಿ ರಸಮ್ ಅದು ತಿನ್ಕೊಂಡು ಈ ಐಟಮ್ಗಳನ್ನ ತೊಗೊಂಡು ಮನೆಗೆ ಬಂದ್ವಿ.